ಕೃಷ್ಣಾಡ ಬರುವೆಯೋ, ಕೋಲಾಟ ಆಡೋಣ ನೀನು ಬರುವೆಯೋ, ಕೊಳ್ಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಳ್ಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ. ಹಾಲನ್ನು ಕದ್ದವನು, ಬೆಣ್ಣೆಯ ಮೆದ್ದವನು, ವೃಂದಾವನದಲ್ಲೆಲ್ಲ ಗೆಜ್ಜೆ ಕಟ್ಟಿ ಕುಣಿದವನು, ಹಾಲನ್ನು ಕದ್ದವನು, ಬೆಣ್ಣೆಯ ಮೆದ್ದವನು, ವೃಂದಾವನದಲ್ಲೆಲ್ಲ ಗೆಜ್ಜೆ ಕಟ್ಟಿ ಕುಣಿದವನು, ಗೋಪಿಕೆಯರನೆಲ್ಲ ಗೋಳೊಯ್ದು ಕೊಂಡವನು, ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದನು, ಕ್ಷಣ ಕ್ಷಣ ಧ್ಯಾನ ನಿನ್ನದೇ, ಕೊಳ್ಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಳ್ಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ. ಇದೀಗ ರಾಜಶೇಖರ್ ಕೋಟ್ಯಾನವರು ಮತ್ತೊಂದು ಕಾರ್ಯ ನಿಮಿತ್ತ ಬೇಗ ಹೋಗ್ತಾರೆ. ಹಾಗಾಗಿ ಅವ್ರು ಬಂದಿರೋದೇ ನಮ್ಮ ಸೌಭಾಗ್ಯ. ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮಗಳಲ್ಲಿ ಜಾತಿ ಧರ್ಮ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಸುಮಾರು 30 ವರ್ಷಗಳ ಕಾಲ ಮಾಡಿ 31ನೇ ವರ್ಷದ ಈ ಒಂದು ಸೌಭಾಗ್ಯದ ದಿನದಲ್ಲಿ ನಾವಿದ್ದೇವೆ. ವಿಶೇಷವಾದ ಅತಿಥಿ ಇವತ್ತು ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರು ರಾಜಶೇಖರ್ ಕೋಟ್ಯಾನವರು ಇಲ್ಲಿಗೆ ಬಹಳ ಪ್ರೀತಿ ಇಟ್ಟು ಬಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಲನಚಿತ್ರಗಳಲ್ಲಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಡೋದರೊಂದಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಪಡೆದವರು ಶ್ರೀಯುತ ರಾಜಶೇಖರ್ ಕೋಟ್ಯಾನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಎಲ್ಲ ನೆರೆದ ನಾಗರಿಕರ ಪರವಾಗಿ, ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಧಾಕೃಷ್ಣ ರೈಗಳು ಅವರಿಗೆ ಗುಲಾಬಿ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಮತ್ತೋರ್ವ ಅತಿಥಿ ನಮ್ಮವರೇ ಶ್ರೀಯುತ ಮಹಮ್ಮದ್ ಮೋನೋ ಅವರು, ತಾಲೂಕು ಪಂಚಾಯತ್ನ ಅಧ್ಯಕ್ಷರು. ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡ ಮಹಮ್ಮದ್ ಮೋನೋ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಮೋಹನ್ ಶಿಲ್ಲಾಲ್ ಅವರು ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆ ಪದ್ಮನಾಭ ಗಟ್ಟಿ ಅವರಿಗೂ ಸ್ವಾಗತ, ಅಲ್ವೀನ್ ಅವರಿಗೆ ಸ್ವಾಗತ, ಅಬ್ದುಲ್ ರಹಮಾನ್ ಕೋಡಿಜಾಲ ಅವರಿಗೆ ಸ್ವಾಗತ. ಈ ಪಂಚಾಯತ್ನ ಪ್ರಥಮ ಪ್ರಜೆ, ಊರಿನ ಪ್ರಥಮ ಪ್ರಜೆ ಆಗಿರುವಂತಹ ನಜಾರ್ ಪಟೋರಿ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ರಮೇಶ್ ರೈಗಳಿಗೂ ಸ್ವಾಗತ. ಉತ್ಸವ ಸಮಿತಿ ಅಧ್ಯಕ್ಷರು ಮಂಜುನಾಥ ಆಳ್ವರಿಗೂ ವಿಶೇಷವಾದ ಸ್ವಾಗತ. ವಿಶೇಷವಾಗಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೂ ಸಾಮಾನ್ಯ ಶ್ರೀ ರಾಜಶೇಖರ್ ಕೋಟ್ಯಾನವರ ಬಗ್ಗೆ ಹೇಳಬೇಕಾದರೆ, ರಾಜಶೇಖರ್ ಕೋಟ್ಯಾನವರು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾವು ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಬೇಕಾದ್ದು ಅವರೊಬ್ಬ ಸಮಾಜ ಸೇವಕ ಅಂತ ಹೇಳಿ. ರಾಜಶೇಖರ್ ಕೋಟ್ಯಾನವರು ಯುವಕರಾಗಿದ್ದಾಗಲೇ ಮಹಾರಾಷ್ಟ್ರದ ಬಾಂಬೆಗೆ ಹೋಗಿ ಬಾಂಬೆಯಲ್ಲಿ ಹೋಟೆಲ್ ಉದ್ಯಮವನ್ನು ಸ್ಥಾಪಿಸಿಕೊಂಡು ಉದ್ಯಮದಲ್ಲಿ ಸಿಗುತ್ತಿರುವಂಥ ಲಾಭದಿಂದ
ಮೊತ್ತ ಮೊದಲಿಗೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಜಾತಿ ಮತ ಭೇದವಿಲ್ಲದೆ ಸಹಾಯ ಮಾಡಿಕೊಂಡು ಬರುತ್ತಿರುವಂತಹ ಒಬ್ಬ ವ್ಯಕ್ತಿ. ಅದರ ಜೊತೆಗೆ ಉದ್ಯಮದ ಜೊತೆಯಲ್ಲಿ ಚಲನಚಿತ್ರದ ನಿರ್ದೇಶಕರಾಗಿ, ಚಲನಚಿತ್ರ ನಟರಾಗಿ ವಿವಿಧ ಚಲನಚಿತ್ರದಲ್ಲಿ ನಟಿಸಿಕೊಂಡು ರಾಜ್ಯದ, ಜಿಲ್ಲೆಯ, ಈ ಪ್ರದೇಶದ ಜನರಿಗೆಲ್ಲರಿಗೂ ಕೂಡ ಚಿರಪರಿಚಿತರು. ಶ್ರೀಯುತರು ವಿಶೇಷವಾಗಿ ಇತ್ತೀಚಿನ ಹಲವಾರು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗದವರ ಜೊತೆ ಗುರುತಿಸಿಕೊಂಡು ರಾಜ್ಯ ಮಟ್ಟದಲ್ಲೂ ಕೂಡ ತನ್ನ ಪರಿಚಯವನ್ನು ಮಾಡಿಕೊಟ್ಟಂತ ಒಬ್ಬ ಉತ್ತಮ ಸಮಾಜ ಸೇವಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ವಿಶೇಷವಾಗಿ ಬಿಲ್ಲವ ಮಹಾಮಂಡಳದ ಉಪಾಧ್ಯಕ್ಷರಾಗಿ ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಮಹಾಮಂಡಲದ ಉಪಾಧ್ಯಕ್ಷರಾಗಿ ಎಲ್ಲ ಬಿಲ್ಲವ ಸಮಾಜದ ಮುಖಂಡರ ಜೊತೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಸಮಾಜದಲ್ಲಿ ಅವರು ಮುಂದುವರಿದು ಈ ಸಮಾಜದಲ್ಲಿ ಆ ಕಟ್ಟಕಡೆಯ ವ್ಯಕ್ತಿ ಕೂಡ ಮುಂದಕ್ಕೆ ಬರುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಶ್ರೀ ರಾಜಶೇಖರ್ ಕೋಟ್ಯಾನ್ ಅವರು. ಉಪಾಧ್ಯಕ್ಷರಾಗಿ ಸಲ್ಲಿಸಿದ ಕಾರ್ಯಸೇವೆಯನ್ನು ಗುರುತಿಸಿಕೊಂಡು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಇತ್ತೀಚೆಗೆ ಅವರನ್ನು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳದ ಅಧ್ಯಕ್ಷರಾಗಿ ನೇಮಕ ಮಾಡುವ ಮೂಲಕ ಬಿಲ್ಲವರ ಸಮಾಜದ ಒಬ್ಬ ನಾಯಕನಾಗಿ ಮೂಡಿಬಂದು ಬಿಲ್ಲವ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರನ್ನು ಇತ್ತೀಚಿನ ದಿನಗಳಲ್ಲಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಈ ಜಿಲ್ಲೆಯಲ್ಲೂ ಕೂಡ ಎಲ್ಲ ಪಕ್ಷದ ಮುಖಂಡರು ಕೂಡ ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿಕೊಂಡು ಬಂದಿದ್ದಾರೆ. ಎಲ್ಲ ಪಕ್ಷದವರ ಜೊತೆ ಕೂಡ ಸೌಜನ್ಯದಿಂದ ಮತ್ತು ಒಂದು ಸಮತಾ ಭಾವದಿಂದ ಮಾತಾಡುತ್ತಾ ಎಲ್ಲವರ ಜೊತೆ ಕೂಡ ಸಮಾನ ರೀತಿಯಲ್ಲಿ ಒಂದು ವ್ಯವಹರಿಸುವಂತಹ ವ್ಯಕ್ತಿ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ ರವರು. ಶ್ರೀಯುತ ರಾಜಶೇಖರ್ ಕೋಟ್ಯಾನ್ ರವರನ್ನು ಈ ಅಸೈಗೋಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ ಇವತ್ತು ಈ ದಿನ ಈ ಒಂದು ಮೊಸರು ಕುಡಿಕೆ ಉತ್ಸವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವುದು ನಮ್ಗೆಲ್ರಿಗೂ ಕೂಡ ಸಂತೋಷ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಡ್ತಾ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಜಂಟಿ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಅದರ ಜೊತೆಗೆ ವಿಶೇಷವಾಗಿ ಈ ದಿನ ಈ ಮೊಸರು ಕುಡಿಕೆ ಉತ್ಸವ ಸಮಿತಿಯಲ್ಲಿ ಈ 31ನೇ ವರ್ಷದ ಆಚರಣೆಯಲ್ಲಿ ನಮ್ಮ ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಕಳೆದ 35 ವರ್ಷಗಳಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ, ಕಳೆದ 13 ವರ್ಷಗಳಲ್ಲಿ ಶ್ರೀರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರ ಜೊತೆ ಸೌಜನ್ಯದಿಂದ ವರ್ತಿಸಿಕೊಂಡು ಆ ಶಾಲೆಯ ಹೆಸರನ್ನು ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಶ್ರೀ ಕೆ ರವೀಂದ್ರ ರೈ ಅವರು. ಅದರ ಜೊತೆಗೆ ಕೇವಲ ಒಬ್ಬ ಅಧ್ಯಾಪಕರು ಶಾಲೆಯ ಒಂದು ಮುಖ್ಯವಾಹಿನಿಯಲ್ಲಿ, ಶಾಲೆಯ ಒಳಗಡೆ ಮತ್ತು ಶಾಲೆಯ ಹೊರಗಡೆ ಗ್ರೌಂಡಿನಲ್ಲಿ ಹೆಚ್ಚು ಅಧ್ಯಾಪಕರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಶ್ರೀ ಕೆ ರವೀಂದ್ರ ರೈ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಹರೇಕಳ ಗ್ರಾಮದಲ್ಲಿ ಮತ್ತು ಈ ಕೊಣಾಜೆ ಗ್ರಾಮದಲ್ಲಿ, ಈ ಪಜೀರು ಗ್ರಾಮಗಳಲ್ಲಿ ಹೆಚ್ಚಾಗಿ ಚಿರಪರಿಚಿತರು. ಈ 3 ಗ್ರಾಮಗಳ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಶ್ರೀ ಕೆ ರವೀಂದ್ರ ರೈ ಅವರು ಇಲ್ಲದ ಕಾರ್ಯಕ್ರಮ ಇಲ್ಲ. ಯಾವುದೇ ಧರ್ಮದ ಯಾವುದೇ ಹಬ್ಬ ಆಚರಿಸಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದರಲ್ಲಿ ಒಬ್ಬ ಉತ್ತಮ ಭಾಷಣಕಾರರಾಗಿ ಸಮಾಜದಲ್ಲಿ ಉತ್ತಮವಾಗಿ ಈ ಭಾಗದಲ್ಲಿ ಸೌಹಾರ್ದತೆಯ ಕೊಂಡಿಯಾಗಿ ಒಬ್ಬ ಸೇವೆ ಸಲ್ಲಿಸಿದವರು ಶ್ರೀ ಕೆ ರವೀಂದ್ರ ರೈ ಅವರು. ಅವರನ್ನು ಕೂಡ ಈ ದಿನ ಗುರುತಿಸಿ ತಾವು ಕೂಡ ಗೌರವಿಸುತ್ತಿದ್ದೀರಿ, ಅದು ಕೂಡ ಬಹಳ ಸಂತೋಷದ ವಿಚಾರ. ಅದರ ಜೊತೆಗೆ ಈ ಅಸೈಗೋಳಿಯಲ್ಲಿ ಒಂದು ಭಾಗದಲ್ಲಿ ಒಂದು ಸಮಿತಿಯವರು ಕಳೆದ 31 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಒಂದು ವಿಶೇಷ. ಯಾವುದೇ ಒಂದು ಸಂಘ ಸಂಸ್ಥೆ ನಾವು ನೋಡಿದ್ದೇವೆ, ಬಹಳಷ್ಟು ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮ ಮಾಡುವಾಗ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಪೂರ್ತಿಗೊಳಿಸ್ತಾರೆ. ಆದರೆ ಇವತ್ತು 31ನೇ ವರ್ಷದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿರುವುದು ಈ ಅಸೈಗೋಳಿಗೆ ಮಾತ್ರವಲ್ಲ, ಇಲ್ಲಿಯ ಸುತ್ತಮುತ್ತಲಿನ ಪರಿಸರದವರಿಗೆ ಮಾದರಿಯಾಗಿ ಈ ಅಸೈಗೋಳಿ ಯುವಕ ಮಂಡಲ ಮತ್ತು ಅಸೈಗೋಳಿಯ ಈ ಒಂದು ಮೊಸರು ಕುಡಿಕೆ ಉತ್ಸವ ಸಮಿತಿ ಮಾದರಿಯಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾರೆ.
ಬಹುಶಃ ರಾಜಶೇಖರ್ ಕೋಟೆ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ಇವಾಗಲೇ ಮುಸ್ತಾಫರ್ ಅವರು ನೀಡಿರ್ತಾರೆ. ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಕೆಲವಾರು ವರ್ಷಗಳ ಹಿಂದೆ ಮಂಗಳೂರಿಗೆ ಬಹಳ ದೊಡ್ಡ ಒಂದು ತುಳು ಚಿತ್ರ ಬಂದಿತ್ತು, ಕೋಟಿ ಚೆನ್ನಯ್ಯ. ಆ ಕೋಟಿ ಚೆನ್ನಯ್ಯ ಚಲನಚಿತ್ರದಲ್ಲಿ ಚೆನ್ನಯ್ಯನ ಪಾತ್ರ ಮಾಡಿ ಅಭಿನಯಿಸಿ ಇಡೀ ತುಳುನಾಡು ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ಮಾಡಿದಂಥ ಒಬ್ಬ ನಟ. ಈ ಒಂದು ಚಲನಚಿತ್ರಕ್ಕೆ ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುತ್ತದೆ. ಅದೇ ರೀತಿ ಇದೀಗ ಬ್ರಹ್ಮಶ್ರೀ ನಾರಾಯಣ ಗುರು ಕನ್ನಡ ಚಲನಚಿತ್ರ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ತಮಿಳಿನಲ್ಲಿ ಅದು ಕನ್ನಡದಲ್ಲಿ ತುಳುವಿನಲ್ಲಿ ಚಲನಚಿತ್ರ ಆಗಿತ್ತು. ಇವಾಗ ಕನ್ನಡದಲ್ಲಿ ಬ್ರಹ್ಮಶ್ರೀ ನಾರಾಯಣಿಸಿದಂಥ ಕರ್ನಾಟಕ ಸರ್ಕಾರ ಇವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತ್ತು. ಪ್ರಸ್ತುತ ಸುಮಾರು 25 ಲಕ್ಷ ಸದಸ್ಯರಿರುವಂಥ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳದ ಅಧ್ಯಕ್ಷರು ಕೂಡ ಇದು ಈ ಕಾರ್ಯಕ್ರಮಗಳು ಎಂಕ ಲೆತ್ತದ ಈ ಊರದ ನಮ್ಮ ಈ ಸಮಿತಿಯ ಪೂರ ಜನಕ್ಕೂ ಒಟ್ಟಿಗೆ ಸೇರಿದಂಗೆ ಅಭಿನಂದನೆ ಮಾಡ್ತೇವೆ. ಈ ಅಭಿನಂದನೆ ಎಂಕ ಸೇರಿದು ಈ ಊರದ ಕಲೆ ಸೇರಿದು ಎನ್ನ ಆತ್ಮೀಯರೇನ ಸಂತೋಷನಾಗ ಸೇರಿದು ಮಾತರೆಗಳ ಒಟ್ಟಿಗೆ ಸೇರಿನ ಪಂಡ್ರಯ್ಯನ ಭಾವಿಸುವೆ. ಅಭಿನಂದನೆ ಬಂದಾಗ ಒಂಜಿ ಉಡಲ ದಿಂಜಿ ಬರ್ಪಿನಂಚಿನ ಒಂಜಿ ಅವು ತಮ್ಮನ ಮನೆಟ್ಟು ಕುಲ್ಲಾದು ಒಂಜಿ ಮದ್ಮೆಯಾಗಿ ಅಂಚ ನಮ್ಮ ಶೃಂಗಾರ ಮಲ್ಪುವ ಅಂಚ ಒಂಜಿ ಅಭಿನಂದನೆ ಮಲ್ತಾರೆ ನಿಗುಲು ಈ ಊರದಗಳು ಒಟ್ಟಿಗೆ ಸೇರಿದು ಈ ಅಭಿನಂದನೆ ಎನ್ನ ಜೀವನ ಪೂರ್ತಿ ಯಾನ ಮಾತೃ ಹೋಗುಚಿ. ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಪನ್ನಡು ನನ್ನ ಸುರುಟು ಮಾತೆರೆಗಳ ನಿಗಲಿಗೆ ಮೂಲ ಸೇರಿದಿನ ಅಗಲಿಗೆ ಈ ಊರದಾಗಲಿಗೆ ಪೂರ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯಂದಿಲ್ಲ ಏನು ಪಂಡ್ರೆ ಭಾವಿಸುವೆ. ಅಂಚೆನೆ ಈ ಕಾರ್ಯಕ್ರಮ ಇನ್ನು 31ನೇ ವರ್ಷದ ಕಾರ್ಯಕ್ರಮ ಅಂಚೆ 30 ವರ್ಷೋಡದಿಂಚಿ ಏತು ಪೊರ್ಲು ಗಂಟೆ ಕಾರ್ಯಕ್ರಮ ನಡಪೊಂದು ಬಂದಕ್ಕೆ ಒಂದೇ ಒಂಜಿ ನಮಕ್ ಒಂಜಿ ಮಲ್ಲ ವಿಶೇಷ ಬೇಗ ನನಗೆ 31 ವರ್ಷ ತುಂಬ ಎಂಕುಲ್ ಮತ್ತೆ ಇಲ್ಲಿ ಉಪ್ಪ ಅಪ್ಪಗ ಹಿರಿಯರ್ನಗಳು ಮಲ್ತುಪ್ಪೇರು ಇತ್ತ ನಮ್ಮ ಪುರ ಮಲ್ತೊಂದಿಲ್ಲ ಪೊರ್ಲು ಗಂಟದ ಕಾರ್ಯಕ್ರಮ ಎನ್ನ ಭಾಗ್ಯ ಮುಳ್ಬತ್ತು ಕುಲ್ಲುನ ತೆಗೆನಾಗ ಯಾನು ಒಂಜ್ ವೇಳೆ ಲೇಟ್ ಮೀನು ಬೈದಾಡೆ ಯಾನು ಬೊಕ್ಕದಿಟ್ಟು ಯಾನು ಕೆಷ್ಟ ಅದಿಲ್ಲ ಬೊಕ್ಕ ಎಡ್ಮರಂಟೆ ಬರ್ನೆಟ್ಟಿತ್ತ ಯಾನು ಅಪ್ಪಗ ಮೀನು ಬೈದಂಡೆ ಈ ಪೊರ್ಲು ಗಂಟೆ ಪುರ್ಕಟ್ಟು ಬಾಲ್ಯನ ಈ ಕಾರ್ಯಕ್ರಮ ಹೆಂಗೆ ತುವಾರ ತಿಕ್ಕದ ಅಂತ ಈ ಬಾಲ್ಯನ ಕಾರ್ಯಕ್ರಮ ನಿಂಗೆ ಮನಸ್ಸು ದಿಂಜಿದ್ ಬರ್ತಾನೆ ಉಡಲ್ ದಿಂಜಿದ್ ಬರ್ತಾನೆ ನಿಂಗೆ ಭಾರಿ ಸಂತೋಷ ಆ ಬಾಲ್ಯನ ತೇಲ್ಕೆ ಆ ಬಾಲ್ಯನ ಬುಲ್ಪಟ್ಟಿಗೆ ಆ ಅಪ್ಪೆಲ್ಲು ಅಕಲೇನ ಮೋಕೆ ಮಲ್ತದ್ದು ಗೊಬ್ಬವನ ಏತು ಪೊರ್ಲುದ ಒಂದು ಸನ್ನಿವೇಶ ನಮ್ಮ ಇಲ್ಲಾಡು ಒಂಜಿ ತೋರ ತಿಕ್ಕುಣತ್ತೊಂದು ಪೇದ ಪಿದೇದಿಲ್ಲ ನಮ್ಮ ತೋರ ಹೋಗ್ಪೂಜ ಇನ್ನಿತ್ತ ಪೂರ ಅಪ್ಪೆಲ್ಲು ಪೂರ ಬಾಲ್ಯನ ಒಟ್ಟಿಗೆ ಒಂಜಿ ಪೊರ್ಲು ಗಂಟದ ಒಂಜಿ ಈ ಕಾರ್ಯಕ್ರಮ ಕೊಡ್ತು ನಂಗೆ ನಮ್ಮ ಕಣ್ಣು ದಿಂಜು ಲೆಕ್ಕ ಮಲ್ತೇನೆ ಮನಸ್ಸಿಗೆ ಒಂಜಿ ಖುಷಿ ಕೊಡ್ಪಿನಂಚೆ ಅಪ್ಪೆಲ್ಲ ಮಾತೆಲ್ಲ ತನ್ನ ಬಾಲ್ಯನ ಗೊಬ್ಬಾದು ಕೃಷ್ಣ ದೇವರ ನಂಚೆನೆ ಒಂಜಿ ಪೊರ್ಲು ಗಂಟದ ಕಲೆಗೆ ಬೆನ್ನಪ್ಪಂದು ಏನಂದ ಜೋಲ ಐಸ್ ಕ್ರೀಮ್ ಉಪ್ಪು ಮಾಡಿ ಕೇಳಿ ಐಸ್ ಕ್ರೀಮ್ ಮತ್ತ ತಿಂಪಾಯರು ಮತ ಪೊರ್ಲು ಬಾಲೆಲ್ಲ ತಿಂದ ಪುಂಗತ್ತು ಗೊಬ್ಬಿ ಅಂತ ಭಾರಿ ಸಂತೋಷ ನಮ್ಮ ಮಾತೆಲ್ಲ ಎನ್ನ ಒಲ್ಪಲ ಒಂಜಿ ಪಾತ್ರ ಉಂಡು ಎನ್ನ ಮನಸ್ಸಿನ ಪಾತ್ರ ಯಾ ಬಂದ್ರಿ ಪ್ರತಿ ಒಂದು ವಿಷಯ ನಮ್ಮ ಜಾತಿ ಮತ ಭೇದ ಪಡ್ದು ಯಾನ್ ನಾರಾಯಣ ಗುರುಕುಲ ತತ್ವ ಸಂದೇಶದಂಚೆ ಯಾನ ಜೀವನೋಡು ಯಾನು ಆಲೋಚಿಸಿದ್ದೇನೆ ಮಾತೆಲ್ಲ ಒಂಜಪ್ಪೆ ಜೋಕುಲ್ ಲೆಕ್ಕ ಒಂಜೇ ಸಮಾಜ ಒಂಜೇ ಜನ ಒಂಜೇ ದೇವರು ಒಂಜೇ ಜಾತಿ ಪಂಡದು ಪೂರ ಜನ ಮೆಗ್ಗೆ ಫಲ ಲೆಕ್ಕ ಅನ್ನ ತಂಗಡಿ ಮೆಗ್ಗೆ ಫಲ ಲೆಕ್ಕ ತಂಗಡಿ ಲೆಕ್ಕ ಒಟ್ಟುಗು ಪ್ರೀತಿ ಪೂರ್ವಕ ಅದು ಬದುಕೊಂಡು ನಮ್ಮ ಊರುಡು ನಮ್ಮ ಗ್ರಾಮಡು ನಮ್ಮ ನೀರೇ ಕರೆಕ್ಟ್ ಮಾತೆಲ್ಲ ಮೋಕೇಡು ನಮ್ಮ ಬದುಕೊಂಡಿತ್ತು ಆಯ್ತಾ ಪೊರ್ಲೆ ಬೇತ ಆಯ್ತಾ ಒಂದು ಖುಷಿಯೇ ಬೇತ ಎಂದು ಪಂಡದು ಈ ಊರು ತೋಜಿ ಬರೋದೊಂದು ಸಂತೋಷ ನನ್ನ ಗುರು ಕರ್ನಾಟಕ ಮಸ್ತ್ ಕೆಲಸ ಆಗ್ತದೆ ಮಸ್ತ್ ಸತಿ ಅನ್ಲೇ ಇದ್ದಾರೆ ಸಂತೋಷ ನಾಡು ಎಂಕಲ ಬಾರಿ ಮೋಕೆ ಅರಿಗಳು ಎನ್ನಾಡು ಬಾರಿ ಮೋಕೆ ಆರು ಬಣ್ಸ್ ಯಾನ್ ಬಿಲ್ಲವ್ಸ್ ಆಂಡಲ್ ಎಂಕುಲು ಒಂಜಪ್ಪೆ ಜೋಕುಲ್ ಲೆಕ್ಕ ಮೆಕ್ಕೆ ಫಲ ಲೆಕ್ಕ ಎಂಕುಲು ಏಪಲ ಒಟ್ಟಿಗೆ ಉಪ್ಪು ಎಂಕುಲು ಪ್ರತಿಯೊಂದು ವಿಷಯ ಅನ್ನ ಕಷ್ಟನು ಸುಖವನ್ನು ಹೆಂಗೆ ಪನ್ಪೇರು ಎನ್ನ ಕಷ್ಟ ಸುಖವನ್ನು ಯಾನ ಅರೆಡ ಪಟ್ಟೊಂದು ಉಪ್ಪು ಅಂಚೆನ ಸಂತೋಷನ ಈರ್ನ ಈ ಕಾರ್ಯಕ್ರಮ ಏನ ಲೆಪಡಾದ ತಮ್ಮನ ಮಲ್ತಿನಕ್ಕೆ ಇರೆಗೆ ಈರ್ನ ಫೆಮಿಲಿಗೆ ಅವತ್ತಂದ ಈರ್ನ ಪೂರ ಬಲ್ತಗ ಇದ್ದಗಲಿಗೆ ದತ್ತಗ ಇದ್ದಗಲಿಗೆ ಈರ್ನೊಟ್ಟಿಗೆ ಬೆಂದಿನ ಈ ಕಾರ್ಯಕ್ರಮಗೂ ಅಂಚನೆ ಅಧ್ಯಕ್ಷನೊಟ್ಟಿಗೆ ಬೆಂದಿನ ಈ ಕಾರ್ಯಕ್ರಮಗೂ ಮಾತೆರೆಗಳ ಯಾನ ದೇವರ ನಾಟೊಂದು ನಿಗಲಿ ಶುಭ ಹರಿಸೊಂದು ನಿಗಲಿ ನನಾತೊಂದು ಸಂಘಟನೆ ನನಾತು ಒಂದು ಬರ್ಪಿ ವರ್ಷ ನೆಟ್ಲ ಗೌಜ ಆವಡು ವಸುದೇವನ ಕಂದನು ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತಿ ನಯನ ಮೋ
ಕೊಂದವನು ಕಾಳಿಂಗ ಮರ್ದನನು ದುಷ್ಟರ ಶಿಕ್ಷಕನು ವಸುದೇವನ ಕಂದನು ಕಂಸನ ಕೊಂದವನು ಕಾಳಿಂಗ ಮರ್ದನನು ದುಷ್ಟರ ಶಿಕ್ಷಕನು ಗೋವರ್ಧನಗಿರಿಯ ಕಿರುಬೆರಳಲೆತ್ತಿದನು ಗೋಪಾಲರ ಮನದಿ ನೆಲೆಯಾಗಿ ನಿಂದವನು ಅನುದಿನ ನಾಮ ನಿನ್ನದೇ ಕೊಳಲು ಕೊಡುವೆಯೋ ಕೃಷ್ಣ ಆಡ ಬರುವೆಯೋ ಕೊಳಲು ಕೊಡುವೆಯೋ ಕೃಷ್ಣ ಆಡ ಬರುವೆಯೋ ರಾಧೆಯ ಕೃಷ್ಣ ಬೇಗ ಬಾರು ನೀನಲಿದಾಡೋಣ ಹಾಡೋಣ ಓಡಿ ಬಾರೋ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ
ಗಿರಿಧರ ಗೋವರ್ಧನ ಗಿರಿಧರ कृष्णं वन्दे जगद्गुरुं वन्दे कृष्णम् कृष्णा हरे कृष्णा राधे कृष्णा मुरलीधरा हे माधवा अम्मा नानु देवराने बेण्णे कद्दिल्लम्म बेण्णे कद्दिल्लम्म बेण्णे कद्दिल्लम्म ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಎಲ್ಲ ಸೇರಿ ನನ್ನವರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ರಾಧೆಯ ಕೃಷ್ಣ ಬೇಗ ಬರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬರು ನೀ
ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ಕೈಯಲ್ಲಿ ಬೆಲ್ಲು ಹಿಡಿದೋನು ರಾಮ, ಕಡೆಯನ್ನು ಹಿಡಿದಿರುವ ವೀರ ಭೀಮ, ಒಳಗನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವ ನಮಗೆ ಇರಲಿಲ್ಲ, ನಿನ್ನ ಕರುಣೆಯ ನಾನಾಗಬೇಕೆ, ಮನೆ ಕೆಳಗೆ ಕಳಿಸೋ ಗೋಪಿಗೆ ಮಾಡಿರು ಗೋಪಯ್ಯ, ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಡಳು ನೀನು, ಮಧುರಾಪುರವ ದಾಟಿ ನನ್ನ ಹುಡುಕಿಯೇ ಬಗೆ ಬಂದೆ. ಸರಸಕ್ಕೆ ಬರುವುದು ಸನಿಹ ಇರುವುದು ಅರೆದರೆ ಬಿಡುವರು ಶ್ರೀಕೃಷ್ಣ, ಸರಸಕ್ಕೆ ಕರೆಯದೆ ಎಬ್ಬಗಳು ಕರೆದವು ಆಡುವ ಸರ್ಕಾರ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಮೌನ ಮಾಡುವ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಚಕ 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 ಬಂದ ಚಂದ
நறுமுகையே நறுமுகையே நீ ஒரு நாழிகையில்லாய் செங்கனி கூறிய வாய் திறந்து நீ ஒரு திருமொழி சொல்லாய் அற்றை திங்களன் நிலவில் நெற்றை கரள நீர் வடிய கொற்ற பொய்கையாடியவள் நீயா பார்த்த வண்ணம் கனாவிலே தோன்றும் நறுமுகையே நறுமுகையே நீ ஒரு நாடிகை நில்லாய் செங்கனி மூறிய வாய் திறந்து நீ ஒரு திருமொழி சொல் Radhe Krishna, Bega Baruni, Nali Dado na
ಹುಡುಕಿಯೇ ಬಗೆ ಬಂದು ಕನಸಿಗೆ ಬರುವುದು ಸನಿಹ ಮೀರುವುದು ಅರಗಡೆ ಬಿಡುಗಡೆ ಶ್ರೀಕೃಷ್ಣ ಸರಸಕ್ಕೆ ಕರೆಯದೆ ಯುಗಗಳ ಕರೆದವು ಆರೋ ಸರ್ಕಾರ ಸಂಪನ್ನ ಕಾದು ಸಾಕಾಗೋಯ್ತು ಮೌನವಾಗುವ ಕಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಇಲ್ಲಿ ಬಾಬರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲವು ಚಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು ಸಮಯ ಸರಿಗೆಗೆ ಮಧುಮಯ ಖರಡಿಗೆ ಜೊತೆ ಇರುವುದು ಶ್ರೀಕೃಷ್ಣ ಮೊದಲಿನ ಕಡೆಗೆ ಹೃದಯವ ತಡಕವೆ ನಿನ್ನ ಹಾಗೆ ಯಾರಿಲ್ಲ ರಾಧೆಯಕ್ಕ ಬಂದೈತಲ್ಲ ಬಾಳು ಬೆಲ್ಲ ಕಳ್ಳ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಗೋಪಾಲ ಬಾ ಗೋವಿಂದ ಅಭಿನಂದನೆಗಳು ಜೋರಾದ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ ನಿನಗಿರುವ ಇನ್ನೊಂದು ಹೆಸರು ಪ್ರೇಮ ನಿನ್ನ ಪ್ರೇಮವು ನಮಗೆ ಇರಲೆಂದು ನಿನ್ನ ಕರುಣೆಯಿಲ್ಲದ ಬೇಕೆಂದು ಮನೆ ಕರೆಗೆ ಕನಸು ಗೋಪಿಗೆ ಮಾಡಿರುವುದು ಬಂದು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಹೇ ರುಕ್ಮಿಣಿ ಚಲುವೆ ನೀನು ಹೇ ರಾಧಿಕೆ ಕಂಡಳು ನೀನು ಮಧುರಾಪುರವ ದಾಟಿ ನನ್ನ ಹುಡುಕಿಯೇ ಬಗೆ ಬಂದು ಕನಸಿಗೆ ಬರುವುದು ಸನಿಹ ಮೀರುವುದು ಅರಗಡೆ ಬಿಡುಗಡೆ ಶ್ರೀಕೃಷ್ಣ ಸರಸಕ್ಕೆ ಕರೆಯದೆ ಯುಗಗಳ ಕಳೆದವು ಆರೋ ಸರ್ಕಾರ ಸಂಪನ್ನ ಕಾದು ಸಾಕಾಗೋಯ್ತು ಮೌನವಾಗುವ ಕಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಇಲ್ಲಿ ಬಾಬರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲವು ಚಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು ಸಮಯ ಸರಿಗೆಗೆ ಮಧುಮಯ ಖರಡಿಗೆ ಜೊತೆ ಇರುವುದು ಶ್ರೀಕೃಷ್ಣ ಮೊದಲಿನ ಕಡೆಗೆ ಹೃದಯವ ತಡಕವೆ ನಿನ್ನ ಹಾಗೆ ಯಾರಿಲ್ಲ ರಾಧೆಯಕ್ಕ ಬಂದೈತಲ್ಲ ಬಾಳು ಬೆಲ್ಲ ಕಳ್ಳ ಗೋಪಾಲ ಬಾ ಬಾ ಬಾ
ಅಭಿನಂದನೆಗಳು, ಜೋರಾದ ಚಪ್ಪಾಳೆ. उधार दे प्रेम की भिक्षा झोली में डाल दे। गया बांधने वाला कौन रमापति कैसा ईश्वर, मैं तो हूँ वो फूल का वाला। वाला रे थोड़ा सा प्यार दे, मालिक का जीवन संवार दे। आत्मा परमात्मा के मिलन का मधुमास है, सच्चा वचन मेरे सच्चे, प्रीत मेरी पक्की तुम्हारे मन कच्चे। जैसे तू रखे वैसे रहूंगी, दूंगी परीक्षा फिर सहूंगी, स्वर्गों की सुख भी नीचे न लागे, तू मिल जाए तो मोक्ष नहीं मांगे। कान्हा रे थोड़ा सा प्यार दे, चरणों में बैठा के तार।
रास रचे कृष्ण गाना के धुन पे आज झुमके से देखो राधा आई पूनम की प्यारी रात रास रचे कृष्ण गाना की धुन पे आज झुमके से देखो राधा कृष्ण राधा आई पूनम की प्यारी रात राधा कृष्ण कृष्ण राधा राधा के संग में आज रास रचे कृष्ण कान्हा कान्हा की धुन पे आज झूमे कैसे देखो राधा
ಚೂರು ಚಂದಿರ ಒಂದಾದ ಥರ ನಗುವ ವೇಳೆ ಈ ಸುಂದರ ಜೋಡಿನೇ ಸರ ಜೊತೆ ನಿಂತ ಥರ ಇವನ ಕಣ್ಣೆ ಮನೋಹರ ಈತ ಬಂದ ಕ್ಷಣ ಅಲ್ಲಿ ಬೃಂದಾವನ ಬಂತು ಹಿಂದೇನೆ ಹಿಂದೇನೆ ನೋಡು ನೋಡು ದೇವಕಿ ಗಂಧನ ನಂದನ ನಂದನ ನೀನೆ ನೋಡೋಕೆ ಕಣ್ಸಾಲದು
ಗರಿಗಾಸೆ ನೃತ್ಯ ಕಳೆದ ವರ್ಷ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನ ನೃತ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಈ ಒಂದು ಜಿಲ್ಲೆಗೆ ಕೀರ್ತಿಯನ್ನು ತಂದಂತಹ ತಂಡ, ಅತ್ಯಂತ ಉತ್ತಮ ಪ್ರತಿಭೆಗಳನ್ನು ನೀಡಿರುವಂಥ ಶ್ರೀ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ ನಮ್ಮೊಟ್ಟಿಗೆ. ರವೀಂದ್ರ ರೈ ಅವರು ದಯವಿಟ್ಟು ನಾವು ಹೇಳಿದ್ರಿ ಸರ್ ವೇದಿಕೆಯಲ್ಲಿ. ಈಗ ನಿವೃತ್ತರಾದರೂ ಕೂಡ ತಮ್ಮ ಅವಧಿಯಲ್ಲಿ ಉತ್ತಮವಾದಂತಹ ಕಲೆಗೆ ಪ್ರೋತ್ಸಾಹ ನೀಡಿದಂಥ ರವೀಂದ್ರ ರೈ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮ್ಮ ಕಲಾಸು ಇನ್ನಷ್ಟು ಬೇರೆ ಬೇರೆ ವೇದಿಕೆಯಲ್ಲಿ ಮುಂದುವರಿಯಲಿ, ಒಳ್ಳೆಯ ಭವಿಷ್ಯ ನಿಮ್ಮದಾಗಲಿ ಅನ್ನೋ ಥರ